ನೋಡಿ ಇವಳು ಯಾರು ಗೊತ್ತುಂಟಾ? ಅಮೇರಿಕಾದ ಅಧ್ಯಕ್ಷ. ನಂದು ಗೂಚಿತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದು ಮರಳು ಕಟ್ಟಿದ ಜಾಗ ಗೈಸ್. ನಾವು ಕನ್ನಡದಲ್ಲೇ ಮಾತಾಡ್ದೈತಾ? ತುಳುಗಿಂತ ಕನ್ನಡದವರೇ ಜಾಸ್ತಿ ಇದ್ದಾರೆ ಅನ್ಸುತ್ತೆ. ಅದಕ್ಕೆ ನಾವು ಕನ್ನಡದಲ್ಲೇ ಮಾಡುವಂತ. ತುಳು ಸಹ ಮಾಡ್ತೇವೆ, ಹಾಗೇನಿಲ್ಲ, ತುಳು ಸಹ ಮಾಡ್ತೇವೆ. ಫಂಕ್ಷನ್ ಇದ್ದಾಗ ನಾವು ತುಳುವಲ್ಲಿ ಮಾತಾಡ್ತೇವೆ. ಮನೆಯಲ್ಲೆಲ್ಲ ಇರ್ತಾರಲ್ಲ, ಕನ್ನಡ ಮಾತಾಡಲಿಕ್ಕೆ ಆಗೋದಿಲ್ಲ. ತುಳು ಅವರಿರುವುದಲ್ಲ, ಹಾಗೆ ತುಳುವೆ ಮಾತಾಡೋದು. ನಾವೀಗ ಬಜಾವ್ ತರುವ ಅಂತ ಹೋಗುದು. ಬಜಾವ್ ಅಂದ್ರೆ ತರಗೆಲೆ. ತರಗೆಲೆ ಅಲ್ಲ, ತರಗೆಲೆ ಹೌದು ಗಾಯ್ಸ್. ಅಲ್ಲ, ನಿಮ್ಗೆ ಗೊತ್ತಿರ್ತದೆ ಕನ್ನಡದಲ್ಲಿ. ಬಜಾವ್ ಅಂದ್ರೆ ಇದು ಒಣಗಿದೆ ಎಲೆ, ತರಗೆಲೆ ಅಲ್ಲ. ನೋಡಿ, ಗೋಣಿ ಹಿಡ್ಕೊಂಡು ಹೋಗ್ತಿದ್ದೇವೆ. ಗೋಣಿ ನಾವು ಗೋಣಿಯಲ್ಲಿ ತರುದು. ನಾವು ಅವೇನು ಕುರ್ಕಿಲ್ ಅವು ಬಜಾವ್ ತರುದು ಅದಲ್ಲ. ಅವನಿ ಮಲ್ಲ ಬಜಾಜ್ ಕುರ್ಕಿಲ್. ನಾವು ವಿಡಿಯೋ ಮಾಡುವ ಅದು. ಹೌದು, ಹಾಗೆ ನಾವು ಅಲ್ಲಿ ತೋಟಕ್ಕೆ ಹೋಗಿ ಬೈಲಿಗೆ ಗುಲಾಬಿ ಗಿಡ ಅಲ್ಲಿ ನಟ್ಟದ್ದು. ಅಬ್ಬ ಕೈ ನಂಗಿಂತ ಭಯಂಕರ ಬಚ್ಚಿತದೆ, ಹಿಡಿಲಿಕ್ಕೆ ಆಗುದಿಲ್ಲ ಮೊಬೈಲ್. ಆಮೇಲೆ ಅಲ್ಲಿಗೆ ಹೋಗಿ 3 ಗೋಣಿ ತರುದು. 3 ಜನ ಒಂದೊಂದು ಗೋಣಿ ತರುದು. ಅಲ್ಲಿ ಚಂದ ಕೆಳಗೆ ಇಳಿಯುವುದಲ್ಲ. ಬೆಳಗ್ಗೆ ದನ ಕಟ್ಲಿಕ್ಕೆ ಹೋಗುವ ನೋಡಿದ್ಲಂತೆ, ಚಂದ ಚಂದ ಉಂಟಂತ ಹೇಳಿದ. ಹಾಗೆ ಹೋಗುದು. ನನ್ಗೆ ಕೈ ಬಚ್ಚಿತದ. ನೀವು ಯಾರು ಸಾಯಿರಿ. ಬಂದಿದೆ. ಅದೇ ಮೊನ್ನೆ ನಾವು ಕನ್ನಡ ವ್ಲಾಗ್ ಹಾಕಿದ್ವಲ್ಲ, ಅದಕ್ಕೆ ಯಾರೊಬ್ರು ಕಮೆಂಟ್ ಹಾಕಿದ್ರು, ನೀವು ತುಳುವರು ಹೌದು, ಆದರೆ ನಿಮಗೆ ಸ್ಕೂಲಲ್ಲಿ ಎಲ್ಲ ಕನ್ನಡ ಇರಲಿಲ್ವಾ ಅಂತ ಕೇಳಿದ್ರು. ಹೇಳಿದ್ದೆ ಅವರಿಗೆ, ಆದರೆ ನಾವು ರಿಪ್ಲೈ ಮಾಡಿದ್ವಿ, ನಮಗೆ ಕನ್ನಡ ಬರೋದಿಲ್ಲ ಅಂತ ನಾವು ಆ ವಿಡಿಯೋದಲ್ಲಿ ಎಲ್ಲಿ ಸಹ ಹೇಳಲಿಲ್ಲ. ನಿಮ್ಗೆ ಗೊತ್ತುಂಟಲ್ಲ. ಮತ್ತೆ ವಿಡಿಯೋ ಅಂತಲ್ಲ, ನಾವು ಎಲ್ಲಿ ಸಹ ಹೇಳಿಲ್ಲ ನಮಗೆ ಕನ್ನಡ ಬರೋದಿಲ್ಲ ಅಂತ. ನಮಗೆ ಕನ್ನಡ ಬರ್ತದೆ, ನಾವು ಸಹ ಕನ್ನಡದವರೇ, ನಾವು ಸಹ ಇಲ್ಲೇ ಹುಟ್ಟಿದ್ದು. ನಾವೇನು ಫಾರಿನಲ್ಲಿ ಹುಟ್ಟಿ ಬೆಳೆದಿಲ್ಲ, ನಾವಿಲ್ಲೇ ಹುಟ್ಟಿ ಬೆಳೆದು ಕನ್ನಡ ತುಳುವೇ ಮಾತಾಡೋದು, ಆಯ್ತಾ? ನಾವು ಕನ್ನಡದವರೇ, ಕನ್ನಡಿಗರು ನಾವು ಸಹ. ನಮಗೆ ಕನ್ನಡನೇ ಇಂಪಾರ್ಟೆಂಟ್. ಮತ್ತೆ ತುಳು ಎರಡೇ, ನಾವು ಎರಡನೇ ಭಾಷೆ ಮಾತಾಡೋದು. ನಾವು ಇಂಗ್ಲಿಷ್ ಎಲ್ಲ ನಾವು ಮಾತಾಡುದಿಲ್ಲ. ನಮ್ದು ಮಂಗಳೂರಲ್ಲ, ಹಾಗೆ ನಮ್ಮದು ಕನ್ನಡ ಚೇಂಜ್. ಕನ್ನಡ ಮಾತಾಡೋ ಸ್ಟೈಲ್ ಬೇರೆ ಅಂತ ಹೇಳಿದ್ದಷ್ಟೇ, ನಾವು ಕನ್ನಡ ಬರುದಿಲ್ಲ ಅಂತ ನಾವು ಹೇಳಿಲ್ಲ. ಇವಳು ಬೆಚ್ಚದಲ್ಲಿ ಅವರಿಗೆ ಬೈದದಲ್ಲ. ಬೈದದಂತಲ್ಲ, ನಾನು ಹೇಳಿದ್ದಷ್ಟೇ, ಕ್ಲಾರಿಫಿಕೇಶನ್ ಕೊಟ್ಟದ್ದು ಅವರಿಗೆ. ಅಲ್ಲ ಚುರ್ದೆಪ್ಪು ನಾಯಿನ ಅಲ್ಲಿ ನೋಡಿ, ಅದು ನಮ್ಮ ಡಿಂಕು, ಇದು ನಮ್ದು ಕೂರ. ಅಲ್ಲ, ಇದು ಬ್ಲ್ಯಾಕಿ. ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ನೀನು. ಅದು ನಾಯಲ್ಲ. ಇವರ್ದು ಎಲ್ಲಿಗೋದ್ರು ಇವರ್ದು ಒಂದು ಲಡಾಯಿ ಉಂಟೆ. ನಾವು ಮೊನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ಇಲ್ಲೇ ಮಾಡಿದ್ದು ರೀಲ್ಸ್, ಚಂದ ಬಂದಿತ್ತಲ್ಲ. ಇವತ್ತು ನಮ್ಗೆ ರೀಲ್ಸ್ ಮಾಡಲಿಕ್ಕೆ ನಮ್ಗೆ ಸಾಂಗ್ ಯಾವ್ದು ಸಿಗಿಲ್ಲ, ಈಗಿದ್ದು ಹಾಗೆ ರೀಲ್ಸ್ ಮಾಡಲಿಲ್ಲ. ಯಾವುದು ಟ್ರೆಂಡಲ್ಲಿ ಇಲ್ಲ ನಮಗೆ, ಯಾವ್ದು ನಮಗೆ ಬರುವಂಥದ್ದು ಯಾವುದಿಲ್ಲ.
ಭತ್ತ ಕೊಯ್ದಿದೆ ಭತ್ತ ಕೊಯ್ದಿದೆ. ಸ್ಪ್ರಿಂಕ್ಲರ್ ಒಂದು ಎಂತ ಇದು ಇವತ್ತು ಕೊಯ್ದದ್ದು ಭತ್ತ. ಆಗ ಮಿಷಿನ್ ಬಂದಿತ್ತು ಮಧ್ಯಾಹ್ನ. ಎಲ್ಲಿ ತರ್ಗೆಲೆ ಇವಳು ಹೇಳಿದ ಪೆಟ್ಟಿಗೆ ಎಷ್ಟು ಉಂಟು ಅಂತ ಅನ್ಕೊಂಡೆ. ತುಂಬ ಉಂಟಂತ ಹೇಳಿದ್ಲು. ಈಗ ಇದನ್ನೆಲ್ಲ ರಾಶಿ ಮಾಡಿ ತಗೊಂಡೋಗ್ಬೇಕು. ನೀರೆಲ್ಲ ಖಾಲಿಯಾಗಿದೆ ಈಗ ಕಟ್ಟದಲ್ಲಿ. ಮೊನ್ನೆ ಕಟ್ಟ ಕಟ್ಟಿತ್ತು, ಅದು ಖಾಲಿಯಾಗಿದೆ ಈಗ. ನೋಡಿ ಇವರು ಪಂಪಿ ಮಾಡ್ತಿದ್ದಾಳೆ, ಅವಳಲ್ಲಿ ರಾಶಿ ಮಾಡ್ತಿದ್ದಾಳೆ. ಅಲ್ಲ ಇವಳಿಲ್ಲಿ ರಾಶಿ ಮಾಡ್ತಾಳೆ, ಅವಳಲ್ಲಿ ನಾನೆಲ್ಲಿ ಮಾಡಲಿ. ಇದು ನೋಡಿ ಆ ಸೈಡು ತೋಟ ಉಂಟು. ನಾವು ಹೋಗುದಿಲ್ಲ ಈಗ ತೋಟಕ್ಕೆ, ಕತ್ತಲಾಗ್ತಾ ಬಂತಲ್ಲ. ಮೊನ್ನೆ ತೋರಿಸಿದ್ದೇವಲ್ಲ ಇದು ತೋಟ, ನಾವು ಮೊನ್ನೆ ತಿಮರೆ ತರಲಿಕ್ಕೆ ಹೋಗುವಾಗ. ಆಗ ಬಲ್ಲ ಇತ್ತು, ಮತ್ತೆ ಕೆತ್ತಿದೆ. ಈಗ ಪುನಃ ಬಲ್ಲ ಆಗ್ತಾ ಬರ್ತೀನಿ. ಇವರು ಕಾಲಲ್ಲೇ ರಾಶಿ ಮಾಡಿ ತುಂಬಿಸಿಟ್ರು. ಈಗ ನಾನು ತುಂಬಿಸ್ಲಿಕ್ಕೆ ಹೋಗು. ನೋಡಿ ಇವಳು ಯಾರು ಗೊತ್ತುಂಟಾ? ಅಮೇರಿಕಾದ ಅಧ್ಯಕ್ಷ ಪ್ರಧಾನಿಗೆ ಅಮೇರಿಕದ ಡೊನಾಲ್ಡ್ ಟ್ರಂಪ್. ನಮ್ಮೆ ಬೋಜ್ ಟ್ರಂಪ್. ಅಪ್ಪನಿಗೆ ಅವಮಾನ ಮಾಡೋದು ಇವರೇ ಅಲ್ಲ ಗಾಯ್ಸ್, ಮತ್ತೆ ಎಂತ ಅಂದರೆ ನಾವು ಕನ್ನಡದಲ್ಲಿ ಮಾಡ್ತೇವ, ನಾವು ವ್ಯೂಸಿಗೋಸ್ಕರ ಕನ್ನಡದಲ್ಲಿ ಮಾಡ್ದಂತ ಅನ್ಕೋಬೇಡಿ ಆಯಿತಾ. ಯಾಕೆಂದರೆ ತುಳುವಿನವ್ರಿಗೆ ಹೆಚ್ಚು ಕನ್ನಡ ಬರ್ತದಲ್ಲ, ಹಾಗೆ ಕನ್ನಡದವರಿಗೆ ತುಳು ಬರೋದಿಲ್ಲಲ್ಲ, ಹಾಗೆ ನಾವು ಕನ್ನಡದಲ್ಲೇ ಮಾಡೋದು ಆಯಿತಾ. ಎರಡು ಸಹ ಮಿಕ್ಸ್, ತುಳು ಮತ್ತು ಕನ್ನಡ ಎರಡು ಸಹ ಮಿಕ್ಸ್ ಇರಲಿ. ಒಮ್ಮೆ ಅದು ಮಾಡೋದು, ಒಮ್ಮೆ ಇದು ಮಾಡೋದು. ಆಯಿತು, ನಮ್ಮದು 3 ಗೋಣಿಯಲ್ಲಿ ತುಂಬಿಸಿದ್ವಿ. 1 ಗೋಣಿ, 2 ಗೋಣಿ, ಮತ್ತು ಅಲ್ಲೊಬ್ಳಿದ್ದಾರೆ 3 ಗೋಣಿ. ನಮ್ಮದು 1 ದನ ಅಲ್ಲ, ಹಾಗೆ ನಂದು ಗೂಚಿತು, ಚೆಲ್ಲಿತ್ತು ಮಾರ್ರೆ. ನಂದು ಚೆಲ್ಲಿತ್ತು ತರಗೆಲೆ. ಗೈಸ್, ನಂದು ಒಮ್ಮೆ ಗೂಚಿ ಚೆಲ್ಲಿ ಹಾಕಿದೆ ನಾನು ನೋಡಿ. ಮತ್ತೆ ಅದು ಹೀಗೆ ಹಿಡ್ಕೊಂಡು ನನಗೆ ವಿಡಿಯೋ ಮಾಡಲಿಕ್ಕೆ ಸಹ ಆಗುದಿಲ್ಲಲ್ಲ, ಅದಕ್ಕೆ ಒಂದು ಕೈ ಮಾಡಿದ್ದೆ ಅದಕ್ಕೆ. ನೋಡಿ ಇವ್ರನ್ನೆಲ್ಲ ಹಬ್ಬ. ಮತ್ತೆ ಎಂತ ಗೈಸ್, ಮತ್ತೆ ಬೇರೆ ಎಂತ ವಿಷಯ ಇಲ್ಲ. ನಡಿ ಅವಳು, ನೀವು ಕೇಳ್ತಿದ್ರಲ್ಲ. ಹಬ್ಬ, ನನಗೆ ಮೊಬೈಲ್ ಹಿಡಿಲಿಕ್ಕೆ ಆಗುದಿಲ್ಲ ಮಾರ್ರೆ, ಕೈ ಬಚ್ಚಿದ್ರಲ್ಲಿ. ಯಾವ ಚೇಂದ? ಈಚೆಯಿಂದ ಅಲ್ಲಿ ಒಂದು ಮರ ಉಂಟು ಬಿದ್ದಿದೆ. ನಡಿ ಇವಳೆ ಐಶ್ವರ್ಯ. ವಿಡಿಯೋ ಹೀಗೆ ಸ್ಟಾರ್ಟ್ ಮಾಡಿದ್ದಲ್ಲ, ಈ ವರ್ಷ ಮಾವಿನಕಾಯಿ ಆಗ್ಲಿಲ್ಲ, ಇಲ್ಲಿ ಒಂದು ಮಾವಿನ ಮರ ಇತ್ತು ನೋಡಿ, ಕಡ್ದಿದ್ದಾರೆ ನೋಡಿ, ಕಡ್ದು ಬಿದ್ದಿದೆ. ನಮಗೆ ಮಾವಿನಕಾಯಿ ಅಂತೂ ಸಿಗುದೇ ಇಲ್ಲ ಇಲ್ಲಿ, ನಮ್ಗೆ ಮಾವಿನಕಾಯಿ ಇಲ್ಲ ತಿನ್ನುವ ಅಂತ. ಮೊದಲೆಲ್ಲ ಇತ್ತು, ತುಂಬ ಇತ್ತು ಗಿಡ ಎಲ್ಲ, ಮರ ಕಾಡಿದ್ದಾರೆ. ಈಗ ಒಂದು ಮಾವಿನ ಹಣ್ಣು ತಿನ್ಬೇಕಂದ್ರೆ ಒಂದು ಸಹ ಇಲ್ಲ ನಮಗೆ, ಭಾರಿ ಬಂಗಾಗಿದೆ. ಎಂದ ಹೋದ ವರ್ಷ ಏನಪ್ಪ ತಂದದ್ದು, ಅಣ್ಣ ತಂದಿದ್ದ, ಅವನು ಅಲ್ಲಿ ಅಣ್ಣ ತೋತಾಪುರಿ ತಂದಿದ್ದ, ಅದು ಚಂದ ಇತ್ತು. ನಾವು ಅದಕ್ಕೆ ಮುಂಚಿನ ಪುಡಿ
ಉಪ್ಪೆಲ್ಲ ಹಾಕಿ ನನಗೆ ಕಾಯಿ ಇಷ್ಟ, ನನಗೆ ಹಣ್ಣು ಬೇಕು. ಹಣ್ಣು ಈಗ ಸಂತೆಯಲ್ಲೇ ತಗೊಳ್ಬೇಕು. ಹಣ ಕೊಟ್ಟು ತಿನ್ನುವ ಹಾಗೆ ಆಗಿದೆ ಈಗ ಮಾವಿನಕಾಯಿ. ಎಂತ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಮರ ಇತ್ತಲ್ಲ, ಹಾಗೆ ಅದ್ರಲ್ಲಿ ಆಗ್ತಿತ್ತು ತುಂಬ ತುಂಬ ತುಂಬ. ಆಗ ಬಿದ್ದು ನಾವು ಬೆಳಗ್ಗೆ ಬೇಗ ಎದ್ದು ಓಡಿ ಹೋಗಿ ತಂದಿಡುದು. ಬಿದ್ದು ಹಾಳಾದ್ರೆ ಸಹ ಕ್ಯಾರ್ ಇರ್ಲಿಲ್ಲ ಆಗ. ಈಗ ಎಂತ ಆಸೆ ಆಗ್ತದೆ ಮಾರ. ಚಿಕ್ಕ ಇರುವಾಗ ಬೆಳಗ್ಗೆ ಬೇಗ ಏಳುದು, ಯಾಕೆ ಹೇಳದಾಗ ನಾವು ಫಸ್ಟ್ ಹೋಗಿ ಎದ್ದು ನಮ್ಗೆ ನಮ್ಗೆ ಸಿಕ್ಕಿದ ನೆಕ್ಕುದಂದು ಬಚ್ಚಿಡುದು, ಆಮೇಲೆ ಅವರು ಎದ್ದು ಹೋಗುದು. ಆಗ ಬುಟ್ಟಿ ಬುಟ್ಟಿ ಸಿಕ್ತಿತ್ತು, ಅಷ್ಟಿತ್ತು ದೊಡ್ಡದು ಮರ. ಅವಳು ಓಡುದು ಗೊತ್ತಾದ್ರೆ ನಾವು ನಡಲ್ಲಿ ಅಪ್ಪ ಎಬ್ಬಿಸುದು ಬೇಗ. ಮತ್ತೆ ಅವಳು ಎದ್ದಿಲ್ಲ ಇನ್ನು ಸಹ, ಎದ್ದು ಹೋಗು ಹೋಗಂತ ನನ್ನನ್ನು ಹೇಳ್ತಿದ್ರು. ಮಾತಾಡ. ನಾನು ಹೋಗಿ ಬೇಗ ಮಾವಿನಕಾಯಿ ಎಲ್ಲ ತಂದು ಮರ್ತಿರ್ತಿದ್ದೆ. ಅವರು ಹೋಗ 1 2 3 ಬಿದ್ದಿರ್ತಾರೆ. ಆದ್ರೂ ಸಹ ಬುಟ್ಟಿ ಬುಟ್ಟಿ ಎಕ್ಕಿಡ್ತಿದ್ವಿ. ಮತ್ತೆ ಅಷ್ಟೇ ಆದ್ರೆ 1 2 ಸಿಕ್ತಿತ್ತಲ್ಲ. ಹಬ್ಬ ನಾವು ತಂದು ಹಾಕಿ ಆಯ್ತು ದನಕ್ಕೆ. ಒಂದು ಗೊನೆ ಹಾಕಿದ್ದು ದನಕ್ಕೆ, ಅಂದ್ರೆ ದನಕ್ಕೆ ಮಲಗಲಿಕ್ಕೆ 1 ಗೊನೆ ಹಾಕಿದ್ದು, 2 ಆಗಿ ಇಟ್ಟದ್ದು. ನಾಳೆಗೆಲ್ಲ ನಾವೆಲ್ಲ ಇರುದಿಲ್ಲ, ಅಮ್ಮ ಮಾತ್ರ ಇರುದು. ಹಾಗೆ ಅವರಿಗೆ ಸೆಕೆ ಎಲ್ಲ ಸಾಕಾಗ್ತದೆ ಅಂತೆ. ಸಾಕಾಗ್ತದೆ ಅಂತ ಮಾತಾಡು. ನಾವು ಹಿಂದೆ ಬರ್ಬೇಕು. ಯಾರು ಬರ್ಲಿಕ್ಕೆ ಹೇಳಿದ್ರು? ಮತ್ತೆ ಎಂತ ಅಂದ್ರೆ ಎಂತ ಮತ್ತೆಂತೆಲ್ಲ. ಮತ್ತೆ ಗೈಸ್, ನಮ್ಗೆ ಇಲ್ಲಿ ಲೈಟ್ ಹಾಕಿದ್ದಾರೆ ನಮ್ದು ಮಾರ್ಗಕ್ಕೆ. ಅದು ಬೀದಿ ದೀಪ ನಮ್ಮ ಮಾರ್ಗ ಇಲ್ಲಿ ತನಕ ಬಂದಿದೆ. ನಮ್ದು ಮಾರ್ಗ ಕನ್ನಡದಲ್ಲಿ ಮಾರ್ಗ, ನೀನೇ ಅಂತ ರೋಡ್ ಇಂಗ್ಲೀಷಲ್ಲಿ ನೋಡಿ. ಇಲ್ಲೇ ನಮ್ಮ ಮೆಟ್ಲ ಹತ್ರ ಅದು ನಮ್ದು ಜಾಲಿಗೆ ಸಹ ಲೈಟ್ ಬರ್ತದೆ. ಅದು ನಮ್ಮದು ಜಾಲಿಯಲ್ಲಿ ಇತ್ತು ಕಂಬ, ಅದು ಕೆಳಗೆ ಹಾಕಿತ್ತು. ಮತ್ತೆ ಕಾಣ್ತಿದ್ದ ಗೈಸ್, ಲೈಟ್ ಹಾಕಲಿಲ್ಲ, ಇನ್ನು ಚಾಲು ಮಾಡಬೇಕು ಬೇಡ ಆಯ್ತಾ. ನೋಡಲ್ಲಿ ಇದು ಬಾಕ್ಸ್ ಕಾಣ್ತದಲ್ಲ, ಅದ್ರ ಕಂಬದಲ್ಲೇ ಹಾಕಿದ್ದಾರೆ. ನಮಗೆ ಚೆಂದ ಆಯಿತು. ಇನ್ನು ಹೋಗಲಿಕ್ಕೆ ಫುಲ್ ಹಾಕಿದ್ದಾರೆ ಅಲ್ಲಿ ತನಕ. ಮತ್ತು ಗೈಸ್, ನಮ್ಮದು ಬರೋ ತಿಂಗಳು ಮನೆಯಲ್ಲಿ ಫಂಕ್ಷನ್ ಉಂಟು. ನಮ್ಮದು ಮಾತ್ರ ಕ್ಲೀನ್ ಎಂತ ಆಗಲಿಲ್ಲ. ಇನ್ನು ಯಾವಾಗ ಮಾಡೋದು ಗೊತ್ತಿಲ್ಲ. ಇನ್ನು 4 ಸಂಡೇ ಉಂಟು. 4 ಸಂಡೇಲಿ ನಾವು ಎಂತ ಮಾಡೋದು ಗೊತ್ತಿಲ್ಲ. ರೋಡೆಲ್ಲ ಕ್ಲೀನ್ ಆಗಬೇಕು. ಇದು ಒಂದು ದಿನ ಉಂಟು. ನಾವು ತಿರುಗುವುದೇ ಆಯ್ತು. ನಮಗೆ ಮನೆಯಲ್ಲಿದ್ದಾಗ ಕೆಲಸ ಮಲಗುವುದೇ ಆಯ್ತು. ನಮಗೆ ಟೆನ್ಷನ್ ಇಲ್ಲದಾಗೆ ಆಗಿದೆ. ಇನ್ನು ಎಂತ ಬೈತಾರೆ ಮನೆ. ಲಾಸ್ಟ್ ದಿನ ಇರುವಾಗ ನಾವು ಇಲ್ಲಿ ರೋಡ್ ಕ್ಲೀನ್ ಮಾಡಲಿಕ್ಕೆ ರೋಡು ಕ್ಲೀನ್, ಅಂಗಳ ಕ್ಲೀನ್. ಮತ್ತೆ ನಾವು ರಾತ್ರಿ ಎಲ್ಲ ಬಂದು ಕೆಲಸದಿಂದ ಬಂದಾದ್ಮೇಲೆ ರಾತ್ರಿ ಎಲ್ಲ ಕ್ಲೀನ್ ಮಾಡುದು. ಎಷ್ಟು ಕೆಲಸ. ಟೈಮ್ ಎಷ್ಟಾಯ್ತು? ಮಗು ಹಿಡಿಲಿಕ್ಕೆ ಉಂಟಲ್ಲ. ಮಗು ಹಿಡಿಲಿಕ್ಕೆ ಬರ್ತಾರೆ ಗೈಸ್. ಆಯಿತು, ಮತ್ತು ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ಆಯಿತಾ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೈಡಲ್ಲಿರುವ ಬಟನ್ ಅನ್ನು ಒತ್ತಿ, ಬೆಲ್ ಬಟನ್ ಒತ್ತಿ. ಓಕೆ ಗೈಸ್, ಬಾಯ್. See you next vlog.